ನಾಯಕ, ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀಯುತ ಯಡಿಯೂರಪ್ಪನವರ 80ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವರಿಗೆ ಈ ಮೂಲಕ ಸಲ್ಲಿಸುತ್ತಾ, ಅವರ ಹುಟ್ಟುಹಬ್ಬವನ್ನು ಶ್ರೀಯುತ ರವೀಂದ್ರ ಶೆಟ್ಟಿ, ನಿಕಟಪೂರ್ವ ಅಧ್ಯಕ್ಷರು, ಅಲೆಮಾರಿ ಹಾಗೂ ಅರೆ ಅಲೆಮಾರಿ ನಿಗಮದ ನಿಕಟಪೂರ್ವ ಅಧ್ಯಕ್ಷರು, ಇವರು ಕಳೆದ 12 ವರ್ಷಗಳಿಂದ ಈ ಒಂದು ಹುಟ್ಟುಹಬ್ಬವನ್ನು ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ಕಳೆದ 6 ವರ್ಷಗಳಿಂದ ಈ ರೀತಿಯ ಮೆಡಿಕಲ್ ಕ್ಯಾಂಪ್ಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಈ ಜನಸೇವಾ ಯುವಕ ಮಂಡಳದ ಈ ಒಂದು ಪರಿಸರದಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯ ಮೂಲಕ ಇದೀಗ ಆರಂಭಿಸಲಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿದ್ದಾರೆ ಶ್ರೀಯುತ ಚಂದ್ರದಾಸ್ ಪಂಡಿತ್ ಹೌಸ್, ಅದೇ ರೀತಿ ದೇವೇಂದ್ರ ಶೆಟ್ರು ಹಾಗೂ ಸಂಜಯ್ ಶೆಟ್ರು, ಇಸಾಕ್ ಹಸನ್ ಹಾಗೂ ಸಂದೀಪ್ ಶೆಟ್ಟಿ, ಅದೇ ರೀತಿ ಡಾಕ್ಟರ್ ಅವನಿ ಇವರೆಲ್ಲ ವೇದಿಕೆಯಲ್ಲಿ ಬರಬೇಕು. ಅದೇ ರೀತಿ ಹರೀಶ್ ಅಮ್ಲಮಗರ ಯುವ ವೇದಿಕೆ ಬರಬೇಕು. ಯುವಕ ಮಂಡಳದ ಗೌರವಾಧ್ಯಕ್ಷರಾದ ಶ್ರೀಯುತ ಸಂಜಯ್ ಶೆಟ್ಟಿ ಅಮ್ಲಮಗರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವ ಸಲಹೆಗಾರರಾದ ಶ್ರೀಯುತ ಇಸಾಕ್ ಹಸನ್ ಇದ್ದಾರೆ, ಇವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಗೌರವ ಸಲಹೆಗಾರರಾದ ಹರೀಶ್ ಅವರು ನಮ್ಮೊಟ್ಟಿಗಿದ್ದಾರೆ, ಇವರಿಗೆ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯುವಕ ಮಂಡಲದ ಅಧ್ಯಕ್ಷರಾದ ಸಂದೀಪ್ ಶೆಟ್ಟಿ ನಮ್ಮೊಟ್ಟಿಗಿದ್ದಾರೆ, ಇವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಿರಿಯರಾದ ಬಾಬು ಶೆಟ್ಟಿ ನಮ್ಮೊಟ್ಟಿಗಿದ್ದಾರೆ, ಇವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮಹಾಶಕ್ತಿ ಕೇಂದ್ರದ ಮಹಿಳಾ ಪ್ರಮುಖರಾದ ಸೌಮ್ಯ ನಮ್ಮೊಟ್ಟಿಗಿದ್ದಾರೆ, ಇವರಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಜನರಲ್ ಮೆಡಿಸಿನ್ ಶ್ರೀಯುತ ಪವನ್ ರಾಜ್ ಇದ್ದಾರೆ. ಅದೇ ರೀತಿ ಡಾಕ್ಟರ್ ರಾಘವಿ ENT ಸ್ಪೆಷಲಿಸ್ಟ್, ಡಾಕ್ಟರ್ ಅಭಿಮನ್ಯ ಆರ್ಥೋ ಸ್ಪೆಷಲಿಸ್ಟ್, ಡಾಕ್ಟರ್ ಇಶಾನಿ ಸ್ಕಿನ್ ಸ್ಪೆಷಲಿಸ್ಟ್, ಡಾಕ್ಟರ್ ಶಾಮ್ಲಿನ್ ಐ ಸ್ಪೆಷಲಿಸ್ಟ್, ಇವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಮಾಡುತ್ತಾ, ಅದೇ ರೀತಿ ನಮ್ಮ ಯುವಕ ಮಂಡಲದ ಹಿರಿಯ ಸಲಹೆಗಾರರಾದ ವಿಜಯ್ ಅವರಿದ್ದಾರೆ, ನಿಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಬೇರೆ ಬೇರೆ ವಿಭಾಗದ ಸ್ಟಾಫ್ ಅವರಿದ್ದಾರೆ, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಮಾಡುತ್ತಾ, ಶಿವರಾಮ್ ಶೆಟ್ಟಿ ಅವರಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಜಿಲ್ಲಾ ಸದಸ್ಯರಾದ ಪ್ರದೀಪ್ ಶೆಟ್ಟಿ ಅವರಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಸೇರಿರುವಂತ ಎಲ್ಲ ನಮ್ಮ ಯುವಕ ಮಂಡಲದ ಪತ್ರಿಕಾ ಮಾಧ್ಯಮದವರಿದ್ದಾರೆ, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡುತ್ತಾ, ಈ ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕ BS ಯಡಿಯೂರಪ್ಪರವರ ಸಾರ್ಥಕ್ಯ ಜೀವನದ 80 ಸಂವತ್ಸರಗಳನ್ನು ಪೂರೈಸಿ ಇವತ್ತು
81ನೇ ಹುಟ್ಟುಹಬ್ಬವನ್ನು ಆಚರಿಸಿರುವಂಥ ನಮ್ಮೆಲ್ಲರ ಪ್ರೀತಿಯ ಕಣ್ಮಣಿಯಾಗಿರುವಂಥ ಯಡಿಯೂರಪ್ಪಾಜಿಯವರಿಗೆ ಆ ದೇವರು ಭಗವಂತನ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಮ್ಮೆಲ್ಲರ ನಾಯಕರು, ಈ ಭಾಗದ BJPಯ ಯುವ ನಾಯಕರು, ವಿದ್ಯಾಸಂಸ್ಥೆಯ ಒಬ್ಬ ಸಂಚಾಲಕರು ಆಗಿದ್ದುಕೊಂಡು ಬಹಳ ಹೆಸರುವಾಸಿಯಾಗಿರುವಂತಹ ನಮ್ಮೆಲ್ಲರ ಆತ್ಮೀಯವಾಗಿರುವಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಿಂದ ಯಡಿಯೂರಪ್ಪರವರ ಹುಟ್ಟುಹಬ್ಬವನ್ನು ಒಂದು ವಿಶೇಷವಾದ ರೀತಿಯಲ್ಲಿ ನಾವೆಲ್ಲರೂ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯ ಸಂಭ್ರಮಗಳಿಂದ ಮತ್ತು ಬೇರೆ ಬೇರೆ ರೀತಿಯ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಸಂಭ್ರಮಿಸ್ತೇವೆ. ಆದರೆ ನಮ್ಮ ರವೀಂದ್ರ ಶೆಟ್ಟಿಯವರ ಮನಸ್ಥಿತಿಯೇ ಬೇರೆ. ಅವರ ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ಅವರ ನೆಚ್ಚಿನ ನಾಯಕರಾದ ಯಡಿಯೂರಪ್ಪರವರ ಹುಟ್ಟುಹಬ್ಬವನ್ನು ಕಳೆದ 12 ವರ್ಷಗಳಿಂದ ಸಾರ್ವಜನಿಕರೊಂದಿಗೆ ಹಂಚಿಕೊಂಡು ಅವರ ಹುಟ್ಟುಹಬ್ಬವನ್ನು ಎಲ್ರಿಗೂ ಒಂದು ರೀತಿಯ ಸೇವೆಯ ಮೂಲಕವಾಗಿ ಹುಟ್ಟುಹಬ್ಬವನ್ನು ಆಚರಿಸುವಂಥ ನಮ್ಮ ನಾಯಕರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರೇ, ಈ ಭಾಗದ ನಾಯಕರು, ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಯನ್ನು ತುಂಬಿರುವಂಥ ನಮ್ಮೆಲ್ಲರ ನಾಯಕರಾಗಿರುವಂಥ ಸಂಜೀವ ಶೆಟ್ಟಿ ಅಮ್ಲಮಗರವರೇ, ಅದೇ ರೀತಿಯಲ್ಲಿ ಜನಸೇವಾ ಯುವಕ ಮಂಡಲದ ಗೌರವ ಸಲಹೆಗಾರರಾಗಿರುವಂಥ ಇಸಾಕ್ ಹಸನ್ರವರೇ, ನಮ್ಮ ಆತ್ಮೀಯರಾಗಿರುವಂಥ ಹರೀಶ್ ಅಮ್ಲಮಗರವರೇ, ಅದೇ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಯಶಸ್ವಿಯಾಗಿ ಎಲ್ಲ ಸಾರ್ವಜನಿಕ ಸಂಪರ್ಕಕ್ಕೆ ಸಿಕ್ಕುವಂತಹ ನಮ್ಮ KS ಹೆಗ್ಡೆಯ ಆಸ್ಪತ್ರೆಯ ಕಣ್ಣಿನ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ರಮಣಿಯವರೇ, ಈ ಭಾಗದ BJPಯ ಮಹಾಶಕ್ತಿ ಕೇಂದ್ರದ ಪ್ರಮುಖರಲ್ಲೊಬ್ಬರಾದಂಥ ಶ್ರೀಮತಿ ಸೌಮ್ಯರವರೇ, ಮತ್ತೊಬ್ಬರು ಈ ಭಾಗದ ನಮ್ಮೆಲ್ಲರ ನಾಯಕರಾಗಿರುವಂಥ ಮುನ್ನೂರು ಗ್ರಾಮ ಪಂಚಾಯತ್ನ ಸದಸ್ಯರು ಆಗಿರುವಂಥ ನಮ್ಮ ಬಾಬು ಶೆಟ್ರೆ, ಅದರೊಟ್ಟಿಗೆ ಜನಸೇವೆಯ ಯುವಕ ಮಂಡಲದ ಅಧ್ಯಕ್ಷರಾಗಿರುವಂಥ ನನ್ನ ಆತ್ಮೀಯ ಮಿತ್ರರಾದಂಥ ಸಂದೀಪ್ ರವರೇ ಹಾಗೂ ಅನೇಕ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರೇ ಹಾಗೂ ಇಲ್ಲಿ ಸೇರಿರುವಂಥ ಸಾರ್ವಜನಿಕರೇ, ನಾವಿವತ್ತು ಕಾರ್ಯಕ್ರಮವನ್ನು ಕಂಡಾಗ ನಮಗೆ ಆಶ್ಚರ್ಯ ಆಗಬಹುದು. ಸಣ್ಣ ವೇದಿಕೆ ಹಾಕಿದ್ದಾರೆ, ಈ ರೀತಿಯ ಒಂದು ಶಾಮಿಯಾನ ಹಾಕಿದ್ದಾರೆ, ಏನು ಕಾರ್ಯಕ್ರಮ ಅನ್ನುವಂಥ ಸಾರ್ವಜನಿಕರ ಕುತೂಹಲ. ಆದರೆ 12 ವರ್ಷದಿಂದ ಸಾವಿರಾರು ಜನರ ಆರೋಗ್ಯಕ್ಕೋಸ್ಕರವಾಗಿ ಯಡಿಯೂರಪ್ಪನವರ ಹುಟ್ಟುಹಬ್ಬದ ದಿನದಂದು ತನ್ನ ಅಭಿಮಾನಿಯಾದಂತಹ BS ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ಸಾರ್ವಜನಿಕರಿಗೆ ಸೇವೆ ಮಾಡುವ ಮೂಲಕವಾಗಿ ತನ್ನ ಜೀವನವನ್ನು ಕೂಡ ಸಾರ್ಥಕ್ಯ ಮಾಡಬೇಕನ್ನುವಂಥ ಒಂದು ಗುರಿಯನ್ನು ಹೊಂದಿರುವಂಥ ನಮ್ಮ ನಾಯಕರಾದ ರವೀಂದ್ರ ಶೆಟ್ಟರ ಆ ಒಂದು ಕಾಳಜಿ ಬಹಳ ಹೆಮ್ಮೆ ಪಡುವಂಥದ್ದು. ನಮ್ಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ರೈತರಿಗೋಸ್ಕರವಾಗಿ ಹುಟ್ಟು ಹೋರಾಟನಾಗಿ ಪ್ರತಿಯೊಂದು ತಾನು ನೆನೆಸಿದಂಥ ಕಾರ್ಯವನ್ನು ಪಟ್ಟು ಬಿಡದೆ, ಅಂದರೆ ವಿಧಾನಸಭೆಯಲ್ಲಿ ಅವರ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕಿಂತ ಜಾಸ್ತಿಯಾಗಿ ಆ ವಿಧಾನಸಭೆಯ ಎದುರಿರುವಂಥ ಬಾವಿ ಅಂತ ಹೇಳ್ತೀವಿ, ಅದಕ್ಕೆ ವಿಧಾನಮಂಡಲದ ಬಾವಿ ಅಂತ ಹೇಳ್ತೇವೆ, ಅಲ್ಲಿ ತನ್ನ ಹೋರಾಟವನ್ನು ಹಠದ ಮೂಲಕವಾಗಿ ಅಲ್ಲಿ ಕೂತು ಪ್ರತಿಭಟಿಸಿ ಕಳೆದ 60 ವರ್ಷಗಳಿಂದ ತನ್ನ ಜೀವನವನ್ನು ಸಾರ್ವಜನಿಕರಿಗೋಸ್ಕರವಾಗಿ ಹೋರಾಟದ ಮೂಲಕವಾಗಿ ಇವತ್ತು ತನ್ನ ಸಾರ್ಥಕ್ಯ ಜೀವನದ 80ನೇ ವರ್ಷ ಪೂರೈಸಿದಂಥ ವ್ಯಕ್ತಿಯ ಒಂದು ಹುಟ್ಟುಹಬ್ಬವನ್ನು ಆಚರಿಸುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಅನ್ನಿಸ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇಂಥ ಸಾರ್ವಜನಿಕರ ಸೇವೆಯನ್ನು ಮಾಡುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಬಹಳ ಸಂತೋಷ ಅನ್ನಿಸ್ತಾ ಇದೆ ಬಂಧುಗಳೇ. ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು BS ಯಡಿಯೂರಪ್ಪನವರು ಮೊನ್ನೆ ವಿದಾಯ ಭಾಷಣದಲ್ಲಿ ಹೇಳುವಾಗ ನಮ್ಮೆಲ್ಲರಿಗೂ ಕಣ್ಣಲ್ಲಿ ನೀರು ತುಂಬಿ ಬಂತು. ರಾಜಕೀಯ ಅನ್ನುವಂಥದ್ದು ವಯಸ್ಸಿಗೆ ಮಿತಿಯಿಲ್ಲದಿರುವಂಥ ಒಂದು ವಿಭಾಗ. ಆದರೆ ತಾನು ಯುವಕರನ್ನು ಬೆಳೆಸಬೇಕು, ಬೇರೆಯವರಿಗೆ ಅವಕಾಶ ಸಿಗಬೇಕು, ಈ ದೇಶವನ್ನು ರಾಷ್ಟ್ರೀಯವಾದ ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಿಂದ ಅಭಿವೃದ್ಧಿಯ ಪಥದಲ್ಲಿ ನಡೆಸಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ
ಸ್ವ ಇಚ್ಛೆಯಿಂದ ಮೊನ್ನೆ ವಿಧಾನಮಂಡಲದಲ್ಲಿ ಬಹಳ ಒಂದು ಸಂತೋಷದಿಂದ ತಾನು ಚುನಾವಣಾ ರಾಜಕೀಯದಿಂದ ಹಿಂದೆ ಹಿಂಸರಿಯುತ್ತಿದ್ದೇನೆ ಅನ್ನುವಂಥ ಮಾತನ್ನು ಹೇಳುವಾಗ ನಮ್ಮೆಲ್ಲರಿಗೂ ಒಂದ್ಸಲ ಆನಂದ ಬಾಷ್ಪಲ್ಲಿ ಕೂಡ ಆಯಿತು, ನೋವು ಕೂಡ ಆಯಿತು. ಯಾಕಂತ ಕೇಳಿದರೆ ಇವತ್ತಿನ ಈ ಕಾಲದಲ್ಲಿ ಇಡೀ ದೇಶದಲ್ಲಿ ನೋಡಿದ್ದೇವೆ, ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರು ತನ್ನ ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ತಾನು ರಾಜಕೀಯದಲ್ಲಿ ಭಾಗವಹಿಸಿಕೊಂಡು ತನ್ನ ಕೆಲಸ ಕಾರ್ಯಗಳಿಗೆ ವೇಗ ಕೊಡಲಿಕ್ಕೆ ಆಗದಿದ್ದರೂ ಕೂಡ ತಾನು ರಾಜಕೀಯದಲ್ಲಿ ಚುನಾವಣೆ ನಿಲ್ಲಬೇಕನ್ನುವಂಥ ಒಂದು ಹಪಾಹಪಿಯಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ಬೇಕಿದ್ರೆ ನಮ್ಮ ಧೀಮಂತ ನಾಯಕರಾದ BS ಯಡಿಯೂರಪ್ಪನವರು ಇವತ್ತು ಬಹಳ ಕಾಳಜಿ ವಹಿಸಿ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸಿ, ರೈತರ ಬಗ್ಗೆ ಗಮನ ಹರಿಸಿ, ಅದೇ ರೀತಿಯಲ್ಲಿ ಎಲ್ಲ ದೇಶದ ವಿಚಾರಕ್ಕೋಸ್ಕರವಾಗಿ ಇವತ್ತು ಬಹಳ ಸಂತಸದಿಂದ ತಾನು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಒಬ್ಬ ಧೀಮಂತ ವ್ಯಕ್ತಿಯ ತ್ಯಾಗಕ್ಕೆ ಮುಖ್ಯ ಕಾರಣ ಅಂತ ಅನಿಸ್ತಾ ಇದೆ. ಇದಕ್ಕೋಸ್ಕರ ಯಡಿಯೂರಪ್ಪನವರಿಗೆ ಮತ್ತಷ್ಟು ಗೌರವ ಹೆಚ್ಚಾಗುವಂಥ ಕಾರಣಗಳಾಯ್ತು ಅನ್ನಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುಂದೆಯೂ ಕೂಡ ಅವರ ಒಂದು ಸೇವೆ ಈ ರಾಜ್ಯಕ್ಕೆ ಸಿಕ್ಕುವಂತಾಗಲಿ, ಅವರಿಗೆ ದೇವರು ಇನ್ನಷ್ಟು ಆರೋಗ್ಯವನ್ನು ಕೊಟ್ಟು ಭಾಗ್ಯವನ್ನು ಕರುಣಿಸಿ ಅದೇ ರೀತಿಯಲ್ಲಿ ಅವರು ರಾಜ್ಯದ ಸೇವೆಯನ್ನು ಮಾಡುವಂಥ ಅವಕಾಶ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿ ವಿಶೇಷವಾಗಿ ನಮ್ಮ ರವೀಂದ್ರ ಶೆಟ್ಟರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಈ ಗ್ರಾಮದ ದೈವದೇವರನ್ನ ಮನಸ್ಸು ಸ್ಮರಿಸುತ್ತಾ ನಾನು ನಂಬುವಂಥ ಎಲ್ಲ ದೇವರನ್ನು ಕೂಡ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಬಹಳ ಒಂದು ಸಂಭ್ರಮದ ದಿವಸ ಇದು. ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ರೈತ ನಾಯಕನಾಗಿ, ಅಭಿವೃದ್ಧಿಯ ಹರಿಕಾರರಾಗಿ, ನುಡಿದಂತೆ ನಡೆಯತಕ್ಕಂಥ ನಮ್ಮ ರಾಜ್ಯದ ಜನಮೆಚ್ಚಿದ ಜನನಾಯಕ, ಕಲ್ಯಾಣ ಕರ್ನಾಟಕದ ಕನಸುಗಾರ ಸನ್ಮಾನ್ಯ BS ಯಡಿಯೂರಪ್ಪರವರ ಜನ್ಮದಿನ. ನಾವು ಕಳೆದ 12 ವರ್ಷಗಳಿಂದ ಮಾನ್ಯ BS ಯಡಿಯೂರಪ್ಪರವರ ಜನ್ಮದಿನವನ್ನು ಆಚರಿಸುತ್ತಾ ಬರ್ತಿದ್ವಿ. ಆದರೆ ಕಳೆದ 6 ವರ್ಷಗಳಿಂದ ಇದು 6ನೇ ವರ್ಷ. ಈ ರೀತಿಯಾದ ಒಂದು ಆರೋಗ್ಯ ತಪಾಸಣಾ ಶಿಬಿರ, ಆಶ್ರಮಗಳಿಗೆ, ಆಶ್ರಮವಾಸಿಗಳಿಗೆ ಭೇಟಿಯಾಗಿ ಅವರ ಜೊತೆ ಸ್ವಲ್ಪ ಕಾಲ ಕಳೆಯುವಂಥದ್ದು, ಸಸಿಗಳನ್ನು ವಿತರಿಸುವಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ವಿ. ಇವತ್ತು ಬೆಳಿಗ್ಗೆ, ಪ್ರತಿ ದಿವಸ ಬೆಳಿಗ್ಗೆ ನಮ್ಮ ಇತಿಹಾಸ ಪ್ರಸಿದ್ಧ ಸೋಮೇಶ್ವರದ ಸೋಮನಾಥನ ಸನ್ನಿಧಿಯಲ್ಲಿ ಯಡಿಯೂರಪ್ಪರವರ ಹೆಸರಿನಲ್ಲಿ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ಈ ರೀತಿಯಾದ ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡುವಂಥದ್ದು ನಮ್ಮ ಕಳೆದ ಹಲವು ವರ್ಷಗಳಿಂದ ನಡೆದು ಬಂದಂಥ ಸಂಪ್ರದಾಯ. ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿರುವವರು ನಮ್ಮ ಭಾರತೀಯ ಜನತಾ ಪಕ್ಷದ ಮಂಗಳೂರು ಮಂಡಲದ ಅಧ್ಯಕ್ಷರಾದಂಥ ಗೌರವಾನ್ವಿತ ನಮ್ಮ ಚಂದ್ರರಾಜ್ ಪಂಡಿತ್ ಹೌಸ್ ಅವರಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಪ್ರಮುಖರಾಗಿರ್ತಕ್ಕಂಥ ನನ್ನೆಲ್ಲ ಕೆಲಸಗಳಿಗೆ ಕೂಡ ಮಾರ್ಗದರ್ಶಕರಾಗಿರುವಂತಹ ನಮ್ಮ ಮುನ್ನೂರು ಬಾಬು ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಯಾವತ್ತೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಶಿಬಿರವನ್ನ ಮಾಡುವಂಥದ್ದು. ಆದರೆ ಒಂದು 10 ದಿವಸಗಳ ಹಿಂದೆ ಇದರ ಅಧ್ಯಕ್ಷರಾದಂತಹ ನಮ್ಮ ಸಂದೀಪ್ ಶೆಟ್ಟಿ ಅಮ್ಲಮಗರ್ ಅವರು ಮತ್ತು ನಮ್ಮ ಸುರೇಶರಣ್ಣ ಅವ್ರ ಹತ್ರ ಕೇಳಿದೆ ನಾನು, ಈ ಬಾರಿ ಯಡಿಯೂರಪ್ಪರವರ ಜನ್ಮದಿನವನ್ನು ನಮ್ಮ ಜನಸೇವಾ ಯುವಕ ಮಂಡಳದ ಈ ಒಂದು ಪರಿಸರದಲ್ಲಿ ಮಾಡುವಂತ ಬಹಳ ಸಂತೋಷದಿಂದ ಅವರು ಆಯ್ತು ಮಾಡೋದನ್ನ ನಮ್ಮವರ ಹತ್ರ ಕೇಳ್ತೀವಿ ಅಂತ ಅವರು ಒಪ್ಪಿಕೊಂಡು ಇದಕ್ಕೆ ಅನುಮತಿಯನ್ನು ಕೊಟ್ಟದಕ್ಕೆ ಅವರಿಗೆ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಜೊತೆ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು, ಭೂನ್ಯಾಯ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಈ ಒಂದು ಜನಸೇವಾ ಯುವಕ ಮಂಡಳದ ಗೌರವಾಧ್ಯಕ್ಷರಾಗಿರುವಂತಹ ನಮ್ಮ ಸಂಜೀವ್ ಶೆಟ್ಟಿ ಅಮ್ಲಮಗರ್ ಅವರಿದ್ದಾರೆ. ನಮ್ಮ ಇಶಾಕ್ ಹಸನ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಹರೀಶ್ ಅಮ್ಲಮಗೂರು ಅಂತ ಹೇಳಿದಾಗ ಹರೀಶನ್ ಇಲ್ಲದಿದ್ರೆ ಆಗುದಿಲ್ಲ, ಅದಕ್ಕೆ ಹರೀಶ್ ಅಮ್ಲಮಗೂರು ನಮ್ಮ ಜೊತೆ ಅವರು ಬಹಳಷ್ಟು ಈ ಭಾಗದಲ್ಲಿ ಕೆಲಸ ಕಾರ್ಯಗಳನ್ನ ಪಾರ್ಟಿಯ ಸಂಘಟನೆಯಲ್ಲಿ ಕೆಲಸ ಕಾರ್ಯವನ್ನು ಮಾಡಿದವರು ಅವರು ಇದ್ದಾರೆ. ಈ ಒಂದು ಜನಸೇವಾ ಯುವಕ ಮಂಡಳದ ಅಧ್ಯಕ್ಷರು, ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಸಂದೀಪ್ ಶೆಟ್ಟಿ ಅಮ್ಲಮಗೂರು ಇದ್ದಾರೆ. ನಮ್ಮ ಮುನ್ನೂರು ಮಹಾಶಕ್ತಿ ಕೇಂದ್ರದ ಮಹಿಳಾ ಪ್ರಮುಖ ಸೌಮ್ಯ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜಸ್ಟಿಸ್ KS ಹೆಗಡೆ ಚಾರಿಟೇಬಲ್ ಆಸ್ಪತ್ರೆಯ ಕಣ್ಣಿನ ವಿಭಾಗದ ಡಾಕ್ಟರ್ ವೈದ್ಯರಾಗಿರ್ತಕ್ಕಂಥ ಅವನಿ ಅವರು ನಮ್ಮ ಜೊತೆ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಈ ಒಂದು ನಮ್ಮ
ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ವೈದ್ಯರುಗಳ ಮುಖಾಂತರ ನಾವು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಮಾಡುವಂಥದ್ದು. ಈ ಬಾರಿ ಕೂಡ ಅವರೆಲ್ಲರೂ ಕೂಡ ಎಲ್ಲ ವಿಭಾಗದ, ಅದು ಜನರಲ್ ಮೆಡಿಸಿನ್, ಸಾಮಾನ್ಯ ವೈದ್ಯಕೀಯ ವಿಭಾಗ, ಚರ್ಮ ಮೂಗು ಗಂಟಲು ಇದರ ವಿಭಾಗದವರು, ಮತ್ತು ನಮ್ಮ ಕಣ್ಣಿನ ವಿಭಾಗದವರು, ನಮ್ಮ ಎಲುಬು ಮತ್ತು ಕೀಲು ವಿಭಾಗದ ವೈದ್ಯರು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದರ ಜೊತೆಗೆ ನಮ್ಮ ನಿತಿನ್ ಅವರು ಬಂದಿದ್ದಾರೆ. ನಮ್ಮ ಆಯುಷ್ಮಾನ್ ಕಾರ್ಡ್ ಮಾಡುವಂಥದ್ದು, ಅದು ಆರೋಗ್ಯ ಭಾಗ್ಯ ಆಭಾ ಕಾರ್ಡ್ ಮಾಡಿಸ್ಕೊಡ್ತೀವಿ ನಾವಿಲ್ಲಿ. ಮತ್ತೆ ವೋಟರ್ ID ಹೊಸತ್ತು ಮತ್ತು ಹೊಲತ್ತು ಅದನ್ನು ಕೂಡ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಡೆಯುತ್ತದೆ. ಒಟ್ಟಾಗಿ ಸಾರ್ವಜನಿಕವಾಗಿ ಮಾನ್ಯ ಯಡಿಯೂರಪ್ಪರವರ ಒಂದು ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ, ಯಾಕೆ ಅಂತ ಹೇಳಿದ್ರೆ ಇವತ್ತು ನಾಡು ಕಂಡಂತ ಒಬ್ಬ ವಿಶಿಷ್ಟವಾದ ಒಂದು ಗಾಂಭೀರ್ಯತೆಯನ್ನ ಒಳಗೊಂಡಂತ ನುಡಿದಂತೆ ನಡೆಯುವ, ಅದು ಬಹಳ ಮುಖ್ಯ. ಯಾವುದು ನಾನು ಹೇಳ್ತೀನಿ ಆ ಪ್ರಕಾರ ನಡೆಯತಕ್ಕಂಥ ಒಬ್ಬ ರಾಜಕಾರಣಿ ಕರ್ನಾಟಕದಲ್ಲಿದ್ರೆ ಅದು ಮಾನ್ಯ BS ಯಡಿಯೂರಪ್ಪನವರು. ಅದು ರೈತ ನಾಯಕರಾಗಿ, ಅವ್ರದ್ದು ಕೂಲಿ ಕಾರ್ಮಿಕರಿರ್ಬೋದು, ಮೀನುಗಾರರಿರ್ಬೋದು, ನೇಕಾರರಿರ್ಬೋದು, ಎಲ್ಲ ಸಮುದಾಯದ ಜನರ ಒಂದು ವಿಶ್ವಾಸ ಗಳಿಸಿರತಕ್ಕಂಥ ಇವತ್ತು ಎಲ್ಲಿಯವರೆಗೆ ಅಂತಂದ್ರೆ ವಿರೋಧ ಪಕ್ಷದ ನಾಯಕರು ಕೂಡ ವಿಧಾನಸಭೆಯಲ್ಲಿ ಅವರನ್ನ ಹೊಗಳುವಂತ ರೀತಿ ನೋಡಿದ್ರೆ ನಮಗೆ ಬಹಳ ಖುಷಿ ಆಗ್ತದೆ. ಒಬ್ಬ ರಾಜಕೀಯ ಪಕ್ಷದ ಯಾವುದೇ ಪಾರ್ಟಿ ಆಗಿರಲಿ, ಆ ಪಾರ್ಟಿಯ ನಾಯಕನ ಅಂತ ಹೇಳಿದ್ರೆ ಅವನಲ್ಲಿ ಇರಬೇಕಾದಂಥ ಗುಣ ಯಾವುದೆಲ್ಲ ಬೇಕು ಅದೆಲ್ಲವೂ ಕೂಡ ಮಾನ್ಯ ಯಡಿಯೂರಪ್ಪರವರ ವ್ಯಕ್ತಿತ್ವದಲ್ಲಿ ಇದೆ. ಆದ್ರಿಂದ ಇಡೀ ರಾಜ್ಯದ ಜನ ಅವರನ್ನ ಮೆಚ್ಚುವಂತಹದ್ದು. ನಮ್ಗೆಲ್ಲರೂ ಕೂಡ ಕೆಲವರಿಗೆ ನೆನಪಿರ್ಬೋದು, 1985 ಇಸವಿ ರಾಚಯ್ಯರವರು ಅರಣ್ಯ ಸಚಿವರಾಗಿದ್ದು. ನಾನು ಯಾವತ್ತೂ ಕೂಡ ಈ ಸಭೆ ಸಮಾರಂಭದಲ್ಲಿ ಮಾತನ್ನು ಹೇಳ್ತೀನಿ. ಆವಾಗ ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಬಾವಿಗೆ ಇಳಿಯುವುದು ಅಂತ ಹೇಳಿದ್ರೆ ಅಲ್ಲಿ ಹೋರಾಟವನ್ನು ಮಾಡಬೇಕಾದ್ರೆ ಕೊನೆಯ ಹಂತ ಯಾವುದು ಅಂತ ಹೇಳಿದ್ರೆ ವಿಧಾನ ಮಂಡಲದಲ್ಲಿ ವಿಧಾನಸಭೆಯ ಆಗಿರ್ಬೋದು, ವಿಧಾನ ಪರಿಷತ್ತಲ್ಲಿ ಬಾವಿಗೆ ಇಳಿದು ಹೋರಾಟವನ್ನು, ತಮ್ಮ ನ್ಯಾಯವನ್ನು ಕೇಳುವಂಥದ್ದು. ಆವಾಗ 1.5 ಕಾಲಲ್ಲಿ ನಾವು ಡೊಂಕ ಮಾಡ್ಲಿಕ್ಕೆ ಯಾವ ರೀತಿ ನಿಲ್ತೇವೆ ಹಾಗೆ 1.5 ಕಾಲಲ್ಲಿ ನಿಂತು ಬಗರುಕುಂ ಅವರಿಗೆ ಆ ಒಂದು ಹೋರಾಟಗಾರರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಂತ, ಆಗಿನ ಕಾಲದಲ್ಲಿ ನ್ಯಾಯವನ್ನು ಒದಗಿಸಿಕೊಟ್ಟಂತ ಧೀಮಂತ ನಾಯಕ ನಮ್ಮ ಯಡಿಯೂರಪ್ಪನವರು. ಆಮೇಲೆ SM ಕೃಷ್ಣರವರು ಅವರಿಗೆ ರಾಜ್ಯರಿಗೆ ಫೋನ್ ಮಾಡಿ ಹೇಳ್ತಾರಂತೆ, ನಮ್ಮ ಕಣ್ಣು ತೆರೆಸಿದವರು ಯಡಿಯೂರಪ್ಪನವರು ಆಗಿನ ಕಾಲದಲ್ಲಿ. ಅದಕ್ಕೆ ಆ ನಂತರ ಬಂತು ಹೆಸರು ಏನು ಅಂತ ಹೇಳಿದ್ರೆ ಇದು ಯಡಿಯೂರಪ್ಪರು ಗುಡುಗಿದ್ರೆ ವಿಧಾನಸೌಧ ನಡುಗುವುದು ಅಂತ. ಆ ಎಲ್ಲ ಇದು ಎಂದು ಏನ್ ಹೇಳ್ತಾರೆ ಒಂದು ಧ್ವನಿ ಈಗಲೂ ಕೂಡ ಯಡಿಯೂರಪ್ಪರಲ್ಲಿದೆ. ನಿನ್ನೆ ಕೂಡ ಅವರು ಮೊನ್ನೆ ಕೊನೆಯ ಅಧಿವೇಶನದ ಕೊನೆಯ ದಿವಸ ಆ ವಿದಾಯ ಭಾಷಣ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಯಾರು ಕೂಡ ಭ್ರಮೆಯಲ್ಲಿ ಇರುವುದು ಬೇಡ, ನಾನೇನು ಇಲ್ಲಿ ವಿಧಾನಸಭೆ ಇಲೆಕ್ಷನ್ಗೆ ನಿಲ್ಲುವುದಿಲ್ಲ ಅಂತ ಹೇಳಿದ್ರೆ ರಾಜಕೀಯ ನಿವೃತ್ತಿ ಅಂತ ಅಲ್ಲ, ಇನ್ನೂ ಕೂಡ ಇಡೀ ರಾಜ್ಯದ ಉದ್ದಗಲಕ್ಕೂ ಸಂಪರ್ಕವನ್ನು ಮಾಡಿ ಪ್ರವಾಸವನ್ನು ಮಾಡಿ ಭಾರತೀಯ ಜನತಾ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂತ ಏಕೈಕ ಗುರಿ ನನ್ನದು ಎಂಬ ಮಾತನ್ನ ಅವರು ಹೇಳಿದ್ರೆ, ಈ ರೀತಿಯ ಒಂದು ಕೆಚ್ಚೆದೆಯ ಒಂದು ಮಾತುಗಳನ್ನ ಹೇಳ್ಬೇಕು ಅಂತಂದ್ರೆ ಈ ವಯಸ್ಸಿನಲ್ಲಿ ಎಷ್ಟು ಆ ವ್ಯಕ್ತಿಗೆ ಶಕ್ತಿ ಇದೆ. ಅದಕ್ಕೆ ನಾನು ಹೇಳುವಂಥದ್ದು ಯಡಿಯೂರಪ್ಪ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಅಂತ ನಾನು ಹೇಳುವಂಥದ್ದು. ಆದ್ರಿಂದ ಏನೇ ಇರಲಿ, ಒಟ್ಟಿನಲ್ಲಿ ನಮ್ಗೆಲ್ಲರಿಗೂ ಕೂಡ ಬೇಕಾಗಿರುವುದು ಅಭಿವೃದ್ಧಿಯಲ್ಲಿ ನಾವು ರಾಜಕೀಯವನ್ನು ಮಾಡಬಾರ್ದು. ಬರತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಇಡೀ ನಮ್ಮ ಸಮೃದ್ಧ ಕರಾವಳಿ ಕರ್ನಾಟಕವನ್ನು ನೋಡತಕ್ಕಂಥ ಭವ್ಯ ಭಾರತದ ಕನಸನ್ನು ಇಟ್ಟುಕೊಂಡು ಕೆಲಸ ಮಾಡುವಂತ ಎಲ್ಲ ಶಕ್ತಿಯನ್ನು ಭಗವಂತ ನಮಗೆ ಕೊಡ್ಲಿ. ಅದರ ಜೊತೆಗೆ ನಮ್ಮ BS ಯಡಿಯೂರಪ್ಪನವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ದೇವರು ಕರುಣಿಸಲಿ ಅಂತ ಸಂದರ್ಭದಲ್ಲಿ ಆಶಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟವರೇ, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನೇರದ ಸಭಿಕರೇ, ಈಗಾಗಲೇ ಈ ಕಾರ್ಯಕ್ರಮದ ಉದ್ದೇಶವನ್ನು ನಮ್ಮ ಮುಂದೆ ಮಾತಾಡಿದ ಇಬ್ಬರು ತಮ್ಮ ಮುಂದೆ ಇಟ್ಟರು. ಒಂದು ವಿಶಿಷ್ಟ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಇದು. ಹೆಚ್ಚಾಗಿ ಹುಟ್ಟುಹಬ್ಬವನ್ನು ಆಚರಿಸುವುದೆಂದರೆ ಅವತ್ತೇನೋ ಒಂದು ಔತಣಕೂಟವನ್ನು ನಡೆಸಿ ಹೆಚ್ಚಿನ ಹೊಟ್ಟೆ ತುಂಬಿದವರಿಗೆ ಹೊಟ್ಟೆ ತುಂಬಿಸುವಂತಹ ಕೆಲಸವನ್ನು ಮಾಡುವುದು ವಾಡಿಕೆ. ಆದರೆ ನಮ್ಮ ಭಾಗದ ಒಬ್ಬ ನೇತಾರ, ಇಲ್ಲಿಯ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯ ಸಂಚಾಲಕರು ಆದಂತಹ ರವೀಂದ್ರ ಶೆಟ್ಟಿಯವರು ವಿಶಿಷ್ಟ ರೂಪದಲ್ಲಿ ಇಂತಹ ಕಾರ್ಯಕ್ರಮವನ್ನು ಸದಾ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಅದರ ಒಂದು ಭಾಗ ಇಂದು ಈ ಪರಿಸರದಲ್ಲಿ ಇವರು ನಡೆಸುತ್ತಿರುವಂತಹ ವೈದ್ಯಕೀಯ ಶಿಬಿರಕ್ಕೆ ಈಗಾಗಲೇ ನಮ್ಮ ಜನಸೇವಾ ಯುವಕ ಮಂಡಲ 1985ರಲ್ಲಿ ಸ್ಥಾಪನೆಗೊಂಡು
ಅಂದಿನಿಂದಲೂ ಹೆಚ್ಚಿನ ವರ್ಷಗಳಲ್ಲಿ ಇಂತಹ ಜನೋಪಯೋಗಿ ಕಾರ್ಯಕ್ರಮಗಳನ್ನು ನಮ್ಮ ಇಲ್ಲಿಯ ಪರಿಸರದ ಜನರಿಗೆ ಸಹಾಯಾರ್ಥವಾಗಿ ನೀಡ್ತಾ ಇದೆ. ಇದರಲ್ಲಿ ಸಾಮರಸ್ಯದ ಒಂದು ಸಂದೇಶವನ್ನು ಕೂಡ ನೀಡುವಂತಹದ್ದು ಇಲ್ಲಿಯ ಜನಸೇವಾ ಯುವಕ ಮಂಡಳದ ಒಂದು ದೊಡ್ಡ ವಿಶೇಷ. ಈ ಸಂದರ್ಭದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಇದೇ ನಮ್ಮ ಜನಸೇವಾ ಯುವಕ ಮಂಡಳದ ನೇತೃತ್ವದಲ್ಲಿ ಇಲ್ಲಿ ನಡೆಸಿಕೊಡುವಂತಹ ರವೀಂದ್ರ ಶೆಟ್ಟಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಅದೇ ರೀತಿ ಈ ವೈದ್ಯಕೀಯ ಶಿಬಿರ ಅಂದರೆ ಇಂದಿನ ಕಾಲದಲ್ಲಿ ನಮ್ಮ ಹೆಚ್ಚಿನವರಿಗೆ ಇಂದಿನ ಆಹಾರ ಪದ್ಧತಿಯೊಂದಿಗೆ ನಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡಿಕೊಂಡಂತಹ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆರೋಗ್ಯಕ್ಕಾಗಿ ಹೆಚ್ಚಿನ ಕಾಳಜಿ ವಹಿಸಬೇಕಾದಂತಹ, ಹೆಚ್ಚಾಗಿ ನಮಗೇನು ಅಂತಹ ರೋಗ ಇಲ್ಲ, ನಾವ್ಯಾಕೆ ವೈದ್ಯಕೀಯ ತಪಾಸಣೆಯನ್ನು ನಡೆಸಬೇಕು ಎಂಬ ಒಂದು ಆತಂಕ ಕೂಡ ನಮ್ಮಲ್ಲಿರುತ್ತದೆ. ಆದರೆ ಇಂದಿನ ಕಾಲದಲ್ಲಿ ನಮಗೆ ಅಂಥದ್ದು ಯಾವುದು ಇಲ್ಲದಿದ್ದರೂ ವೈದ್ಯಕೀಯ ತಪಾಸಣೆಯನ್ನು ನಡೆಸುವುದು ಬಹುಮುಖ್ಯ. ಯಾಕೆಂದರೆ ಯಾವುದಕ್ಕಾದರೂ ಮುಂಜಾಗ್ರತೆಯನ್ನು ವಹಿಸಿಕೊಳ್ಳುವುದು ಉತ್ತಮ. ಈ ನಿಟ್ಟಿನಲ್ಲಿ ಇಲ್ಲಿಯ ಪರಿಸರದ ಅಂಬ್ಲಮೊಗರು ಗ್ರಾಮದ ಈ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಬೇಕು ಅಂತ ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ರವೀಂದ್ರ ಶೆಟ್ಟಿ ಹಾಗೂ ಅವರ ಬಳಗಕ್ಕೆ, ಅದೇ ರೀತಿ ಈ ಸಂದರ್ಭದಲ್ಲಿ ಇದಕ್ಕೆ ಅನುವು ಮಾಡಿಕೊಟ್ಟಂತಹ ಜನಸೇವಾ ಯುವಕ ಮಂಡಲ ಅಂಬ್ಲಮೊಗರು, ಇದಕ್ಕೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಾನು ಕಣ್ ಡಾಕ್ಟರ್ KSID ಅಲ್ಲಿ. nowadays like vision loss is on the rise, like ಈ ಏಜ್ ಗ್ರೂಪ್ ಅಲ್ಲಿ ಪರೆ ಆಗುತ್ತೆ. ಆ ಕಾರಣ ಅದು ಡೈಲಿ ರೂಟೀನ್ ಚೆಕಪ್ ಲೈಕ್ ಬೇಕಾಗ್ತದೆ. ಸೊ ಲೈಕ್ ಶುಗರ್ BP ಇದೆ ಲೈಕ್ ಎಲ್ಲರೂ ಲೈಕ್ ವೆರಿ ಕಾಮನ್ ಇನ್ ಇಂಡಿಯಾ. ಸೊ ಅದು ಡ್ರಾಪ್ ಹಾಕಿ ಅದು ರೆಟಿನಾ ಚೆಕ್ ಮಾಡಬೇಕಾಗ್ತದೆ, ಬಿಕಾಸ್ ಶುಗರ್ ಇಸ್ ದ ಲೀಡಿಂಗ್ ಕಾಸ್ ಆಫ್ ಬ್ಲೈಂಡ್ನೆಸ್ ಇನ್ ದಿಸ್ ಏಜ್ ಗ್ರೂಪ್. ಸೊ ಐ ಜಸ್ಟ್ ವಾಂಟ್ ಟು ಸೇ ದಟ್ ಎವ್ರಿ ಒನ್ ಶುಡ್ ಗೆಟ್ ದ ಐಸ್ ಚೆಕ್ಡ್ routinely, both young and old people. Yeah, thank you. ಸೀತಾ ಅವರಿಗೆ ವಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಶ್ರೀಯುತ ಧನಲಕ್ಷ್ಮಿ ಗಟ್ಟಿಯವರು, ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರು. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಾ ತಮ್ಮಿಂದ ಒಂದೆರಡು ಶುಭ ನುಡಿಗಳು. ಮುತ್ಸದ್ದಿ, ದೇಶ ಕಂಡ ಅದ್ಭುತ ನಾಯಕ, ಅಭಿವೃದ್ಧಿಯ ಹರಿಕಾರ ಸನ್ಮಾನ್ಯ ಯಡಿಯೂರಪ್ಪಾಜಿಯವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ, ಪ್ರತಿ ಸಲ ಗೊತ್ತಿದೆ, ನಾನು ವೇದಿಕೆಯಿಂದ ಬರುವಾಗಲೇ ಹೇಳಿಬಿಟ್ಟೆ, ಈ ಸಲ ನಮ್ಮ ಚಾನ್ಸ್ ಮಿಸ್ ಆಯಿತು. ಇವತ್ತು ಅಂಬ್ಲಮೊಗರಿನವರೆಲ್ಲ ಬಹಳ ಯೋಗಾನುಯೋಗವನ್ನ ಪಡೆದವರು ಅಂತ. ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮದ ರೂವಾರಿ ಸದಾ ಸಾಮಾಜಿಕ ಕಳಕಳಿಯೊಂದಿಗೆ, ವಿದ್ಯಾಮಾತೆಯ ಸೇವೆಯೊಂದಿಗೆ, ವಿದ್ಯಾರತ್ನ ಶಾಲೆ ಮುಖಾಂತರ ರಾಜಕೀಯ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸೇವೆಯನ್ನ ನೀಡುವುದರ ಮೂಲಕ ಇವತ್ತು ವ್ಯಕ್ತಿಯವರ ಹುಟ್ಟುಹಬ್ಬವನ್ನ ಬೇರೆ ಬೇರೆ ರೀತಿಯಲ್ಲಿ ಆಚರಿಸಬಹುದು. ಆದ್ರೆ ಸಮಾಜಕ್ಕೆ ಅರ್ಥಪೂರ್ಣವಾಗಿ ಆಚರಿಸುವಂತಹ ಒಬ್ಬ ಜನನಾಯಕ ಇದ್ರೆ ಅದು ಇವತ್ತು ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಡ್ಡವರು. ಅವರಿಗೆ ವಿಶೇಷವಾಗಿ ಎಲ್ಲ ಗ್ರಾಮದ ಜನರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಾವು ನೋಡಿದ್ದೇವೆ, ಬರ್ತ್ಡೇ ಅಂತ ಹೇಳಿದ ಕೂಡಲೇ ಚಿಕ್ಕ ಮಕ್ಕಳ ಬರ್ತ್ಡೇನ ಎಲ್ಲೋ ಹಾಲ್ ಅಲ್ಲ, ಮನೆಯಲ್ಲೋ ವಿತ್ ಗೇಮ್ಸ್, ಪಬ್ಸ್ ಅದೆಲ್ಲ ಆಚರಣೆ ಮಾಡ್ತೇವೆ. ಅಥವಾ ಯಾರೋ ನಮ್ಮ ಏನ್ ಹೇಳ್ತಾರೆ, ನಮ್ಮ ಬ್ಯಾಕ್ ಬೋನ್ಸ್ ಇರ್ಬೋದು, ಅಥವಾ ನಮ್ಮದೇ ಆಚರಣೆಗಳು, ಅದು ಒಂದು ರೀತಿದಿರ್ತದೆ. ಅದ್ರೊಬ್ಬ ರಾಜಕೀಯ ನಾಯಕ, ಸಾಮಾಜಿಕ ಒಬ್ಬ ರೂವಾರಿ ಅಂತಹ ಒಬ್ಬ ಹುಟ್ಟುಹಬ್ಬವನ್ನ ಕಳೆದ ಬಹಳಷ್ಟು ವರ್ಷಗಳಿಂದ, ಯಾಕಂತ ಹೇಳಿದ್ರೆ ಯಾವಾಗ ರವೀಂದ್ರಣ್ಣ ಈ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆದ್ರ, ಪೂಜ್ಯ ನಮ್ಮ ಯಡಿಯೂರಪ್ಪಾಜಿಯವರ ಹುಟ್ಟುಹಬ್ಬವನ್ನ ಸಮಾಜಕ್ಕೆ ಆ ದಿನವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ನಮ್ಮ ದುರ್ಗಾವಾಹಿನಿಗೆ ಆ ಸೌಭಾಗ್ಯ ದೊರಕಿತ್ತು. ಸುಮಾರು 100-200ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು. ನಾನು ಪ್ರತಿ ವರ್ಷ ಇವತ್ತು ಕೂಡ ಸುಳ್ಯದ ಕಾರ್ಯಕ್ರಮವನ್ನ ಸ್ಕಿಪ್ ಮಾಡಿ ಬರಲೇಬೇಕು. ಬರುವಾಗ 2-3 ಜನ ಆಚೆ ಈಚೆ ಆಯ್ತು, ಅದಕ್ಕೆ ಕ್ಷಮೆ ಇರಲಿ ಸ್ವಲ್ಪ ಲೇಟ್ ಆದಕ್ಕೆ. ನಾನು ಯಾಕೆ ಉಲ್ಲೇಖ ಮಾಡ್ತೇನೆ ರವೀಂದ್ರಣ್ಣನನ್ನ ಅಂತ ಹೇಳಿದ್ರೆ, ಇವತ್ತು ಯಡಿಯೂರಪ್ಪಾಜಿಯವರಿಗೆ ಅವರ ಹುಟ್ಟುಹಬ್ಬದ ದಿವಸ ಎಷ್ಟು ಜನರಿಗೆ ಈ ಆರೋಗ್ಯದ ಪ್ರತಿಫಲ ಸಿಗುತ್ತೆ, ಅಥವಾ ಎಷ್ಟು ಜನ ಇದರಲ್ಲಿ ಫಲಾನುಭವಿಗಳು ಮೆಸೇಜ್ ಮುಟ್ತದ ಇಲ್ವಾ, ಆದ್ರೆ ನಮಗೆ ಗೊತ್ತಿರ್ಬೇಕಾಗ್ತದೆ. ಇವತ್ತು ಕೂಡ
ಮಾನ್ಯ ಯಡಿಯೂರಪ್ಪಾಜಿಯವರ ಜನ್ಮದಿನದಂದು 4 ಕೊರೋನಾಕ್ಕಿಂತ ಮುಂಚೆ ಮಾಡಿದಂತಹ ಇದೇ ಒಂದು ಕ್ಯಾಂಪಿಂದ ನನ್ನ ಮನೆ ಪಕ್ಕದ ಲೀನಾ ವರ್ಗೀಸ್ ಎಂಬ ತಾಯಿ ಬದುಕುಳಿದಿದ್ದಾರೆ ಅಂತ ಹೇಳಿದ್ರೆ ಅದು ರವೀಂದ್ರಣ್ಣನವರು ಮಾಡಿದಂತಹ ಒಂದು ಆರೋಗ್ಯ ತಪಾಸಣಾ ಶಿಬಿರದಿಂದ ಅಂತೇಳಿ. ತುಂಬಾ ವರ್ಷಗಳಿಂದ ಅವರು ಎದೆ ನೋವು ಅಂತೇಳಿ ಸುಮ್ಮನೆ ಅಲ್ಲಿ ಇಲ್ಲಿಂದ ಪಂಡಿತರ ಮದ್ದುಗಳು ಅಥವಾ ಅಲೋಪತಿ ಆಯುರ್ವೇದಿಕ್ ಮದ್ದನ್ನ ಮಾಡ್ತಾ ಇದ್ರು. ಇದೇ ದಿವಸ 4 ವರ್ಷದ ಹಿಂದೆ ಬೆಳಗ್ಗೆ ನಾನು ಕ್ಯಾಂಪಿಗೆ ನಮ್ಮ ದುರ್ಗಾವಾಹಿನಿ ಹೊರಡ್ತಾ ಇದ್ದೆ. ಆ ದಿವಸ ಅವ್ರಿಗೆ ಜೋರು ಎದೆ ನೋವು, ಎಲ್ಲೋ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಅದಕ್ಕೆ ನಾನು ಹೇಳಿದೆ, ಎಲ್ಲ ದುಡ್ಡು ಕೊಟ್ಟು ನನ್ನ ಹತ್ರ ಒಂದು 200 ರೂಪಾಯಿ ಕೇಳಲಿಕ್ಕೆ ಬಂದ್ರು. ಅಕ್ಕ 200 ರೂಪಾಯಿ ಕೊರ್ಲೆ, ನಾನು ಎಲ್ಲಂಜಿ ಸಂಬಳ ನನಗೆ ಬೇಡಿ ಕಟ್ಟದು ಕೊರ್ಪೆ ಅಂತೇಳಿ. ನಾನು ಆಗ್ಲೇ ಹೇಳಿದೆ, ನಾನು ನಿಮಗೊಂದು ಆಟೋ ಮಾಡ್ತೇನೆ, ನೀವೊಂದು 11 ಗಂಟೆ ಹೊತ್ತಿಗೆ ನಾನು ಫೋನ್ ಮಾಡ್ತೇನೆ, ಅಷ್ಟೊತ್ತಿಗೆ ನೀವು ಇಂಥ ಜಾಗಕ್ಕೆ ಬನ್ನಿ ಅಂತೇಳಿ. ಅಲ್ಲಿ ಬರ್ತಾರೆ, ಬಂದು ಅಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮಾಡ್ತಾರೆ. ಪುಣ್ಯಕ್ಕೆ ಆ ದಿವಸ ನಮ್ಮ ರವೀಂದ್ರಣ್ಣನವರು ಮತ್ತೊಂದು ವಿಶೇಷ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, KS ಹೆಗ್ಡೆ ಅವರ ಆರೋಗ್ಯ ಕಾರ್ಡ್ ಅನ್ನ ಕೂಡ ಮಾಡುವಂತ ಒಂದು ಕ್ಯಾಂಪ್ ಅನ್ನ ಉಚಿತವಾಗಿ, ಇಲ್ಲದಿದ್ರೆ ಒಂದು 100 ರೂಪಾಯಿ ಕಟ್ಟಿ. ಯಾಕಂತ ಹೇಳಿದ್ರೆ ವೇದಿಕೆಯಲ್ಲಿ ಕುತ್ಕೊಂಡು ಬಹಳಷ್ಟು ಭಾಷಣ ಮಾಡಬಹುದು, ಆ ವೇದಿಕೆಯೇ ಬೇರೆ. ಆದ್ರೆ ಈ ವೇದಿಕೆಯಲ್ಲಿ ಏನು ಮಾತಾಡ್ಬೇಕಾ ಅದು ಮಾತಾಡ್ಬೇಕು. ಸುಮ್ಮನೆ ಬಂದು ಹೋಗುವಂಥದ್ದು ನನ್ನ ಜಾಯಮಾನ ಅಂತೂ ಬಹುಶಃ ಬದುಕಿನಲ್ಲಿ ನಡೆದುಕೊಂಡ ಬಂದ ಹಾದಿಯಲ್ಲ. ಆ ದಿವಸ ತಾಯಿ ಬರ್ತಾಳೆ, ಆರೋಗ್ಯ ಕಾರ್ಡ್ ಆಗುತ್ತೆ, ಡಾಕ್ಟರ್ ಅವರನ್ನ ಪರೀಕ್ಷೆ ECG ಮಾಡುವಾಗ ನಿಮಗೆ ಹೃದಯದಲ್ಲಿ ಒಂದಿಷ್ಟು ಸಮಸ್ಯೆ ಇದೆ, ನೀವು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಬರಬೇಕು ಅಂತೇಳಿ. ನಾವೆಲ್ಲ ಒಂದು 2-3 ಸ್ನೇಹಿತರು ನೆರೆಕೆರೆಯವರು ಸೇರಿ ನಾವೆಲ್ಲ ನಿಮ್ಮ ಜೊತೆ. ಯಾಕೆ ನಾನು ಮತ್ತೆ ಅವಳ ತಾಯಿಯನ್ನು ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ಆ ತಾಯಿಗೆ ಮಕ್ಕಳಿಲ್ಲ, ಗಂಡ ಇಲ್ಲ, ಎಲೋನ್ ಆಗಿರುವಂಥದ್ದು ಒಬ್ಬಂಟಿ ಮಹಿಳೆ, ಕಷ್ಟಪಟ್ಟು 4 ಮನೆಯಲ್ಲಿ ಫಿನೈಲ್ ಮಾರ್ಕೊಂಡು ಬೀಡಿ ಕಟ್ಟಿಕೊಂಡು ಜೀವನ, 68 ವರ್ಷ ಮೊನ್ನೆ ಅವರಿಗೆ. ನಾವೆಲ್ಲ ಸೇರಿ ಅವರನ್ನ KS ಹೆಗ್ಡೆಗೆ ಅಡ್ಮಿಟ್ ಮಾಡ್ತೇವೆ, ಇಮಿಡಿಯೇಟ್ ಸ್ಟಂಟ್ ಹಾಕಬೇಕು, 1.5 ಲಕ್ಷಕ್ಕಿಂತ ಹೆಚ್ಚಾಗ್ತದೆ ಅಂತ ಹೇಳುವಾಗ ಆ ತಾಯಿ ನನ್ನ ಹತ್ರ ಹೇಳ್ತಾಳೆ, ನನಗೇನು ಇನ್ನು ತುಂಬಾ ವರ್ಷ ಬದುಕಲಿಕ್ಕೆ ಆಸೆ ಇಲ್ಲ, ಯಾರಿಲ್ಲ, ಆದ್ರೆ ಇದ್ದಷ್ಟು ದಿನ ಚೆನ್ನಾಗಿ ಬದುಕಬೇಕು ಅಂತ. ನನ್ನಿಂದ ಸಾಧ್ಯವೇ ಇಲ್ಲ, 1.5 ಲಕ್ಷ ನನ್ನ ಕನಸಿನ ಮಾತು ಅಂತ ಹೇಳಿ ಆ ತಾಯಿ ಹೇಳುವಾಗ ಇಮಿಡಿಯೇಟ್ ನನಗೆ ನೆನಪಾದದ್ದು, ನೀವು ಮೊನ್ನೆ ಆರೋಗ್ಯ ಕಾರ್ಡ್, ಆ ಕಾರ್ಡ್ ಕೈಗೆ ಕೂಡ ಸಿಗ್ಲಿಲ್ಲ. 1 ತಿಂಗಳು ನಾವು ಒಮ್ಮೆ ರವೀಣ್ಣನ ಶಾಲೆಯಲ್ಲಿ ಇಡುದು, ಒಮ್ಮೆ ದುರ್ಗಾವಾಹಿನಿಯಲ್ಲಿ ಇಡುದು, ಫೋನ್ ಕಾಲ್ಗಳು. ಯಾಕಂತ ಹೇಳಿದ್ರೆ ಸಾಮಾಜಿಕ ಸೇವೆ ಸ್ನೇಹಿತರೆ ನೋಡಿದಷ್ಟು ಚೆನ್ನಾಗಿರೋದಿಲ್ಲ, ನಾವೆಲ್ಲ ಚೆನ್ನಾಗಿ ಬರ್ತಾ ಇರ್ತೇವೆ, ಆದ್ರೆ ನಾವು ಅದರ ನಂತರ ನಿಜವಾದ ಸಾಮಾಜಿಕ ಚಟುವಟಿಕೆ ಮಾಡ್ತೇವಲ್ಲ, ಅದು ನನಗೆ ಮತ್ತು ರವೀಣ್ಣನಿಗೆ ಇಲ್ಲಿರುವಂತ ಕೆಲವು ನಮ್ಮ ಬಾಬಣ್ಣ ಕೂಡ ಇದ್ದಾರೆ, ಸಾಮಾಜಿಕ ಧುರೀಣರಿಗೆ ನಮ್ಮ ಎಲ್ಲರ ಹಿರಿಯರು ಸಂಜೀವಣ್ಣ ಇದ್ದಾರೆ ನಮ್ಗೆ ಮಾದರಿಯಾಗಿ. ನಾನು ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, 1 ರೂಪಾಯಿ ಖರ್ಚಿಲ್ಲದೆ ಅವರಿಗೆ ಖರ್ಚಿಗೆ ಕೊಟ್ಟು ಇಮಿಡಿಯೇಟ್ ಆಗಿ 1.5 ಲಕ್ಷದ ಸರ್ಜರಿ ವಿತ್ ಸ್ಪೆಷಲ್ ವಾರ್ಡ್. KS ಹೆಗ್ಡೆ ಆಸ್ಪತ್ರೆಯ ಇಡೀ ಆಡಳಿತ ಮಂಡಳಿಗೆ ನಾನು ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಯಡಿಯೂರಪ್ಪಾಜಿಯವರ ಹುಟ್ಟುಹಬ್ಬಕ್ಕೆ ನಾನು ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸ್ತೇನೆ. 1 ರೂಪಾಯಿ ಆಗ್ಲಿಲ್ಲ. ಆ ಉಚಿತವಾಗಿ ಮಾಡಿದಂತ ಆರೋಗ್ಯ ಕಾರ್ಡ್ ಇಂದ ಅವರಿಗೆ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಉಚಿತ ಸ್ಟಂಟ್ ಆಗ್ತದೆ. ಅದರ ಜೊತೆಯಲ್ಲಿ ಅವರಿಗೆ BP ಇತ್ತು, ಬೇರೆ ಬೇರೆ ಕಾಯಿಲೆಗಳಿಗೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಮನೆಯಲ್ಲಿ ಕೂತ್ಕೊಂಡು ಅವು ಮಲ್ಲೇಜಿಯ ಏಪಲ ಕ್ಯಾಂಪ್ ಅಂತ ಹೇಳಿದ್ರೆ ಮನುಷ್ಯನಿಗೆ 2 ಮಾತ್ರ ಕದೀಲಿಕ್ಕೆ ಸಾಧ್ಯ ಇಲ್ಲ, ಆರೋಗ್ಯ ಮತ್ತು ಶಿಕ್ಷಣ. ಆ ಆರೋಗ್ಯ ಯಾರಿಗೆ ಯಾವಾಗ ಕೈಕೊಡಿ. ಈಗ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ವೈರಲ್ ಆಗ್ತಾ ಇದೆಯಲ್ವಾ, ಬರೀ ಕೂತ್ಕೊಂಡು 10 ನಿಮಿಷಕ್ಕೆ ಅರ್ಧ ಗಂಟೆಗೆ ಮನುಷ್ಯ ಕೂತಲ್ಲೇ ನಾವೇ ಏನಾಗ್ತೇವೆ ಅಂತ ಗೊತ್ತಿರೋದಿಲ್ಲ. ಆದ್ರೆ ಇದಕ್ಕೆ ವಿಶೇಷವಾಗಿ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದ್ರ ಮೂಲಕ ಕಳೆದ ಸಲ ಕೂಡ ರಕ್ತದಾನ ಶಿಬಿರ ನಮ್ಮಲ್ಲಿ ಆಗಿತ್ತು. ಎಷ್ಟೋ ಜನರಿಗೆ ನಮಗೆ ಎಕ್ಸ್ಚೇಂಜಿಗೆ ನಾನು ಆ ಕ್ಯಾಂಪಲ್ಲಿ ಬಂದಂತವರ ಕೆಲವೊಂದು ನಂಬರ್ಗಳನ್ನ ಕಲೆಕ್ಟ್ ಮಾಡಿ, ಬಹುಶಃ ಬಹಳ ಅರ್ಥಪೂರ್ಣವಾದಂತ ಕಾರ್ಯಕ್ರಮ. ಇಂತಹ ಸೇವೆಗಳು ತಮ್ಮಿಂದ ಸದಾ ನಡೆಯಲಿ, ಮುಂದೊಂದು ದಿನ ಜನಪ್ರಿಯವಾಗಿ ಇಂತಹ ಸೇವೆಗಳು ತಮಗೆ ಕೂಡ ಎಲ್ಲ ಕಡೆಗಳಲ್ಲಿ ಲಭಿಸ್ಲಿ. ಮತ್ತೊಮ್ಮೆ ಯಡಿಯೂರಪ್ಪಾಜಿಯವರಿಗೆ ಇನ್ನಷ್ಟು ದೀರ್ಘ ಆಯಸ್ಸು, ರಾಜಕೀಯ ಪಕ್ಷವನ್ನ ಬಲಪಡಿಸುವಲ್ಲಿ ನಮ್ಮಂತ ಎಲ್ಲ ಕಿರಿಯರಿಗೆ ಅವರೆಲ್ಲ ಮಾರ್ಗದರ್ಶಕರಾಗಿ ಅವರಿಗೆ ಆ ಭಗವಂತ ಸರ್ಮಂಗಳವನ್ನ 80ರ ಹರೆಯದಲ್ಲಿದ್ದಾರೆ. 80ರ ಹರೆಯದಲ್ಲಿ ಕೂಡ ಚಿರಯೌವನದಂತೆ ಪಕ್ಷಕ್ಕೋಸ್ಕರ, ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ತಮ್ಮ ಸೇವೆಯನ್ನ ನೀಡ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರನ್ನ ಒಂದೇ ಮಾತಿನಲ್ಲಿ ವಂದಿಸುತ್ತಾ, ಬಂದಿರತಕ್ಕಂತ ತಾಯಂದಿರು, ಅಣ್ಣಂದಿರು, ಇಷ್ಟೇ ಮಂದಿ ಅಲ್ಲ, ಒಳ್ಳೆ ವ್ಯವಸ್ಥೆ ಸಿಗ್ತದೆ. ದಯವಿಟ್ಟು ನೀವು ಇವತ್ತು ಟೆಸ್ಟ್ ಮಾಡಿಸ್ಕೊಳ್ಳಿ. ಇನ್ನು ಉಳಿದವರಿಗೆ ಕೂಡ ಡಾಕ್ಟರ್ ಬಹಳ ಅವನಿಯವರು ಚೆನ್ನಾಗಿ ಮಾತಾಡಿದ್ರು, ಸ್ವಲ್ಪ ಆದ್ರೂ ಕೂಡ ಅವರು ಕಣ್ಣಿನ ಡಾಕ್ಟರ್ ಅಂತ ಹೇಳಿದ್ರು, ಕಣ್ಣಿನ ಪೊರೆಯ ಬಗ್ಗೆ ಹೇಳಿದ್ರು, ರೆಟಿನಾದ ಬಗ್ಗೆ ಹೇಳಿದ್ರು, BP ಶುಗರ್ ಬಗ್ಗೆ ಏನೆಲ್ಲ ಫೆಸಿಲಿಟಿ ಸಿಗ್ತದೆ ಮಕ್ಕಳಿಂದ ಹಿಡಿದು
ಹಿರಿಯರವರೆಗೆ ಎಲ್ಲರೂ ಕೂಡ ಈ ಒಂದು ಶಿಬಿರದ ಸದುಪಯೋಗವನ್ನು ಪಡ್ಕೊಂಡು ನಿಮಗೆ ಆ ದೇವರು ಸ್ಥಳ ಸಾನ್ನಿಧ್ಯದ ಎಲ್ಲ ಶಕ್ತಿಗಳು ಆರೋಗ್ಯದ ಜೊತೆಗೆ ನಿಮ್ಮ ಕುಟುಂಬವನ್ನ ನಿಮ್ಮನ್ನ ಸರ್ವ ಮಂಗಳವನ್ನ ಉಂಟು ಮಾಡಲಿ ಅಂತ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ರೈತರ ಹೋರಾಟಗಾರ, ನುಡಿದಂತೆ ನಡೆದಂತಹ ಒಬ್ಬ ಏಕೈಕ ರಾಜಕಾರಣಿ ಅಂತ ಹೇಳಿದರೆ ಸನ್ಮಾನ್ಯ ಯಡಿಯೂರಪ್ಪನವರು. ಅವರ 81ನೇ ಹುಟ್ಟುಹಬ್ಬವನ್ನು ನಾವು ಬಡವರಿಗೆ ಆರೋಗ್ಯವನ್ನು ಹೇಗೆ ನೀವು ಪಾಲಿಸಿಕೊಂಡು ಬರಬೇಕು ಅನ್ನೋದರ ಮುಖಾಂತರ ಈ ಮೆಡಿಕಲ್ ಕ್ಯಾಂಪನ್ನು ನಡೆಸಿಕೊಡೋದರ ಮುಖಾಂತರ ಯಡಿಯೂರಪ್ಪನವರಿಗೆ ಆರೋಗ್ಯ ಇನ್ನೂ ಒಂದು 100 ಕಾಲ ಬಾಳಲಿ ಅಂತ ಹೇಳುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಡಾಕ್ಟರ್ ಅವನಿ ಅವರು ಹೇಳಿದರು, BP ಶುಗರ್ ಎಲ್ಲ ಇರುವವರಿಗೆ ಕಣ್ಣಿನ ಸಮಸ್ಯೆ, ಪೊರೆಯ ಸಮಸ್ಯೆ ಬರ್ತದೆ ಅಂತೇಳಿ. ಬಹುಶಃ ಎಲ್ಲ ವಿಭಾಗಗಳು, ಆರೋಗ್ಯದ ಎಲ್ಲ ವಿಭಾಗಗಳವರು ಇವತ್ತು ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕಿದ್ದಾರೆ. ನಾವು ನಮ್ಮ ಆರೋಗ್ಯವನ್ನು ಯಾವಾಗ ಗಮನಿಸುವುದು ಅಂತ ಹೇಳಿದರೆ, ಏನಾದರೂ ಕಂಪ್ಲೇಂಟ್ ಬಂದ ಮೇಲೆ ಅದಕ್ಕಿಂತ ಮುಂಚೆ ನಮಗೆ ನಮ್ಮ ಆರೋಗ್ಯವನ್ನು ನಾವು ಗಮನಿಸಬೇಕು ಅಂತ ಪರಿವೇ ಇರುವುದಿಲ್ಲ. ಬಹುಶಃ ಯಡಿಯೂರಪ್ಪನವರಂತ ಒಂದು ಒಳ್ಳೆಯ ರಾಜಕಾರಣಿ, ಅವರು ರಾಜಕೀಯಕ್ಕೆ ಬೇಕಾಗಿ ರಾಜಕಾರಣ ಮಾಡಿದವರಲ್ಲ, ಪಕ್ಷದ ತತ್ವ ಸಿದ್ಧಾಂತವನ್ನು ತನ್ನ ಜೀವನದಲ್ಲಿ ತುಂಬಾ ಕೊನೆಯವರೆಗೂ ಅಳವಡಿಸಿಕೊಂಡು ಬಂದಂತಹ ಒಂದು ಏಕೈಕ ರಾಜಕಾರಣಿ ಅಂತ ಹೇಳಿದರೆ ಅದು ಯಡಿಯೂರಪ್ಪನವರು. ರವೀಂದ್ರ ಶೆಟ್ಟಿ ಅವರು ಬಹುಶಃ ಬಾಲ ಅವರ ಹತ್ತಿರದ ನಿಕಟವರ್ತಿ. ನಾವು ಯಾವಾಗಲೂ ಹೇಳ್ತೇವೆ, ಯಡಿಯೂರಪ್ಪನವರ ಒಟ್ಟಿಗೆ ಇದ್ದವರು ಯಾವಾಗಲೂ ತತ್ವ ಸಿದ್ಧಾಂತಗಳಿಗೆ ಬೆಲೆ ಕೊಡುವರು ಅಂತೇಳಿ. ಅವರು ಜೀವನದ ಪ್ರಾರಂಭದಿಂದಲೂ ಕೂಡ ತತ್ವ ಸಿದ್ಧಾಂತಗಳಿಗೆ ತಿಲಾಂಜಲಿಯನ್ನು ಕೊಡದೆ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬಂದವರು. ನಾವು ಯಡಿಯೂರಪ್ಪರ ಬಗ್ಗೆ ಯಾಕೆ ಇಷ್ಟು ಕಾಳಜಿಯಿಂದ ಮಾತಾಡ್ತೇವೆ ಅಂತ ಹೇಳಿದರೆ, ಅವರಿಗೊಂದು ಗೌರವದ ಮಾತಿದೆ, ಯಡಿಯೂರಪ್ಪನವರು ಗುಡುಗಿದರೆ ವಿಧಾನಸಭೆ ನಡಗುವುದು ಅಂತೇಳಿ. ಬಹುಶಃ 1-2 ರಿಪ್ರೆಸೆಂಟೇಷನ್ ಇದ್ದಾಗ ಕೂಡ ಯಡಿಯೂರಪ್ಪನವರು ಅಂತ ಕೆಲಸವನ್ನು ಮಾಡಿದ್ದಾರೆ, ಪಕ್ಷವನ್ನು ಕಟ್ಟಿದ್ದಾರೆ. ಇವತ್ತು ನಾವು ಅವರ 81ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅವರು ಇನ್ನೊಂದು 100 ಕಾಲ ಆರೋಗ್ಯದಿಂದ ಬಾಳಲಿ ಅಂತ ಹೇಳುತ್ತಾ ಇವತ್ತಿನ ಈ ಸಭೆಗೆ ಬಂದಂತ ಎಲ್ಲ ಫಲಾನುಭವಿಗಳಿಗೆ ನಿಮ್ಗೆಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಇವತ್ತಿನ ಯಡಿಯೂರಪ್ಪನವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಶುಭಾಶಯವನ್ನು ಕೋರುತ್ತಾ 12 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಶ್ರೀಯುತ ಸಂಜಯ್ ಶೆಟ್ಟಿ ಅವರಿಗೆ. ಸಮಯದ ಅವಕಾಶ ಕಡಿಮೆ ಇರುವುದರಿಂದ ಅತಿಥಿಗಳು ಕುಳಿತಲ್ಲಿಂದಲೇ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿದ್ದಾರೆ. ಈ ಒಂದು ಕಾರ್ಯಕ್ರಮದ ನಿಮಿತ್ತ 80ನೇ ಹುಟ್ಟುಹಬ್ಬಕ್ಕೆ 80 ಸಸಿಗಳನ್ನ ನಾವು ನೆಡಲಿದ್ದೇವೆ. ಈ ಒಂದು ಕಾರ್ಯಕ್ರಮದ ಬಳಿಕ ಅದೇ ರೀತಿ ಬೆಲ್ಮಾ ಸೇವಾಶ್ರಮಕ್ಕೆ ಶಿಬಿರ, ವಸ್ತ್ರ ಹಾಗೂ ಹಣ್ಣು ಹಂಪಲುಗಳನ್ನು ಕೂಡ ರವೀಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾವು ನೀಡಲಿದ್ದೇವೆ. ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಭಾಗ ಅಲ್ಲದೆ ಆಭಾ ಕಾರ್ಡ್ ಕೂಡ ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಬೇಕು ಬಂದವರೆಲ್ಲರೂ. ECG ಸಹ ಉಂಟು, ಎಲ್ಲ ನಾವು ಅಲ್ಲಿ ಕೌಂಟರ್ ಅಲ್ಲಿ ನಿಮಗೆ ತಿಳಿಸಿಕೊಳ್ಳಲಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮದಿಂದ ನಿರ್ಗಮಿಸಿದ ಚಂದ್ರಾಸ್ ಪಂಡಿತ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ಸಂಜಯ್ ಶೆಟ್ಟಿ, ಜನಸೇವಕ ಮಂಡಲದ ಗೌರವ ಅಧ್ಯಕ್ಷರು, ಇವರಿಗೂ ಈ ಸಂದರ್ಭದಲ್ಲಿ ವಂದನೆಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಇವರಿಗೂ ಧನ್ಯವಾದಗಳು. ಡಾಕ್ಟರ್ ಅವನಿ ಅವರಿದ್ದಾರೆ, ಐ ಸ್ಪೆಷಲಿಸ್ಟ್, ನಿತ್ಯ ಹಾಸ್ಪಿಟಲ್, ಇವರಿಗೂ ಧನ್ಯವಾದಗಳು. ಶ್ರೀಯುತ ಧನಲಕ್ಷ್ಮಿ ಗಟ್ಟಿ ಅವರಿದ್ದಾರೆ, ನಿಮಗೂ ಧನ್ಯವಾದಗಳು. ಅದೇ ರೀತಿ ಶ್ರೀಯುತ ಇಸಾಕ್ ಹಸನ್, ನಿಮಗೂ ಧನ್ಯವಾದಗಳು. ಅದೇ ರೀತಿ ಹಿರಿಯರಾದ ಶ್ರೀಯುತ ಸಂದೀಪ್ ಶೆಟ್ಟಿ, ಹರೀಶ್ ಪೂಜಾರಿ ಸೇರಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶಿಬಿರಾರ್ಥಿಗಳಿಗೂ ಹಾಗೂ ಈ ನಿತ್ಯ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ, ಅದೇ ರೀತಿ ಉಳಿದಿರುವ ಡಾಕ್ಟರ್ಗಳಿದ್ದಾರೆ, ಶ್ರೀಯುತ ಪವನ್ ರಾಜ್, ರಾಘವಿ, ಅಭಿಮನ್ಯ, ಇಶಾನಿ, ಶ್ಯಾಮ್ಲಿನ್ ಹಾಗೂ ಸೇರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಧ್ಯಮ ಮಿತ್ರರಿದ್ದಾರೆ, ಹೊಸಬರಲ್ಲ ಆಸಿಫ್ರವರು, ನಿಮಗೂ ಧನ್ಯವಾದಗಳು. ಅದೇ ರೀತಿ ವೇದಿಕೆಯ ಮುಂಭಾಗ ಪ್ರದೀಪ್ರವರಿದ್ದಾರೆ, ಅದೇ ರೀತಿ ಆಭಾಗಾರ್ಡ್ನ
ನಿತಿನ್ ಅವರಿದ್ದಾರೆ. ಹಾಗೂ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇವೆ. ఇది ఇంకಲ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಿಜೆಪಿದ ಒಂಜಿ ಉಚ್ಚ ನಾಯಕರು ಇಡೀ ಎಂಕಲ್ನ ರಾಜ್ಯಗೂ ಒಂಜಿ ಬಿಜೆಪಿ ಸರ್ಕಾರ ಬದಿಯರ ಇತ್ತಿತ್ತನ್ನ ಐಕ ಕಾರಣಭೂತರ ಆಯನ ಯಡಿಯೂರಪ್ಪರ ಆನ 80ನೇ ದಿನದ ಪುಟ್ಟುದಿನ ದಿನ. ಪ್ರತಿ ವರ್ಷ ಅನ್ನ ಪುಟ್ಟುದಿನ ದಿನದಾನಿ ಎಂಕಲ್ನ ರವೀಂದ್ರ ಶೆಟ್ಟಿ ಉಳಿತೋಡಿ ಎಂಕಲ್ನ ಮಿತ್ತ ಶಾಲೆ ಉಂಡತ್ತೆ ಅಲ್ಪ ವಿದ್ಯಾರತ್ನ ಆ ಶಾಲೆದಾರ ಆರ್ನ ಮಿಸ್ಸಸ್ ಪ್ರತಿ ವರ್ಷರ ನಿಕ್ಲೆಗೆ ಸೀರೆ ಫ್ರೂಟ್ಸ್ ಮತ್ತು ಕಂತು ಕೊರೋದಿಲ್ಲ ಆರ್ನ ಪುಟ್ಟದಿನ ದಿನದಾನಿ. ಇನ್ನಿಲ್ಲ ಆರ್ನ ಪುಟ್ಟದಿನ ದಿನದ ಪ್ರಯುಕ್ತ ನಿಕ್ಲೆಗೆ ಸೀರೆ ಬಕ್ಕ ಫ್ರೂಟ್ಸ್ ಪೂರ ಕಂತು ಕೊರೊಂದಿಲ್ಲೇರು ನಿಕ್ಕಲು ಮಾತೆಲ್ಲ ರವೀಂದ್ರ ಶೆಟ್ಟಿ ಉಳಿ ಆರಕ್ಲೆಗ್ಲ ಬಕ್ಕ ಯಡಿಯೂರಪ್ಪನ ಅರೆಗೆ ಆಯುಷ ಕೋರಾಡು ಆರು ಹುಟ್ಟುಹಬ್ಬ ಶುಭಾಶಯ ಪಂಡದು ಮುಕ್ಕಿಲ್ಲ ಫ್ಯಾಮಿಲಿಗಳ ಪೂರ ದೇವರಡ್ಡೆ ಮಲ್ಪಡೋದು ಪ್ರಾರ್ಥನೆ ಮಲ್ಪೋಡು ಐತ ದುಂಬು ರಡ್ಡು ಪಾತ್ರೆಯನ್ನ ಎಂಕಲ್ನ ರವೀಂದ್ರಣ್ಣ ನಿಕ್ಕಲೇ ಒಂಜಿ ರಡ್ಡು ಪಾತ್ರೆ ಅಂತ ಕೇಳೋದು. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ನಿಕಟಪೂರ್ವ ಮುಖ್ಯಮಂತ್ರಿಗಳು ರೈತ ನಾಯಕರು ಜನಪರ ಯೋಜನೆಗಳನ್ನು ನೀಡಿದಂತಹ ಈ ರಾಜ್ಯ ಕಂಡಂತಹ ಒಬ್ಬ ಶ್ರೇಷ್ಠ ರಾಜಕಾರಣಿ ರಾಜಕೀಯದ ಇತಿಹಾಸದಲ್ಲಿ ಒಬ್ಬ ನುಡಿದಂತೆ ನಡೆಯುವಂತಹ ಒಂದು ಕೊಟ್ಟ ಮಾತನ್ನು ಅಕ್ಷರಶಃ ಪಾಲಿಸತಕ್ಕಂಥ ಒಬ್ಬ ಏಕೈಕ ಧೀಮಂತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರು, ನನ್ನ ರಾಜಕೀಯ ಗುರುಗಳು ಕೂಡ. ಅವರ ಹುಟ್ಟಿದ ದಿನ ನಾನು ಪ್ರತಿ ವರ್ಷ ಅವರ ಜನ್ಮದಿನದ ಸಂದರ್ಭದಲ್ಲಿ ಬೆಳಿಗ್ಗೆ ನಮ್ಮ ಇತಿಹಾಸ ಪ್ರಸಿದ್ಧವಾದಂಥ ಸೋಮೇಶ್ವರ ಸೋಮನಾಥ ದೇವಳದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ
ಆ ಬಳಿಕ ಇಲ್ಲಿ ಸ್ಥಳೀಯಲ್ಲಿ ಇರತಕ್ಕಂಥ ಆಶ್ರಮಗಳಿಗೆ ತೆರಳಿ ಹಣ್ಣು ಹಂಪಲುಗಳನ್ನು ವಸ್ತ್ರಗಳನ್ನು ನೀಡುವಂಥದ್ದು. ಅದರ ಜೊತೆಗೆ ಕಳೆದ 6 ವರ್ಷಗಳಿಂದ ನಾವು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಕೂಡ ಮಾಡುವಂಥದ್ದು. ಅಲ್ಲಿ ಎಲ್ಲ ವಿಭಾಗದ ವೈದ್ಯರುಗಳನ್ನು ಬಂದು ಅಲ್ಲಿ ಬರತಕ್ಕಂಥ ಆ ಒಂದು ಅರ್ಹರಿಗೆ ವೈದ್ಯಕೀಯ ಶಿಬಿರಗಳನ್ನು ನೀಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅಲ್ಲಿ ಸಸಿಗಳನ್ನು ನೆಡುವಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತು ನಮ್ಮ ಅಂಬ್ಲಮೊಗರಿನ ಜನಸೇವಾ ಯುವಕ ಮಂಡಳದಲ್ಲಿ ನಾವು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದ್ದೇವೆ. ಅದರ ಜೊತೆಗೆ ಪ್ರಧಾನಮಂತ್ರಿ ಜನ್ಧನ್ ಖಾತೆಯನ್ನು ತೆರೆಯುವಂಥ ಕೆಲಸ ಮಾಡಿದ್ದೇವೆ. ಅದರ ಜೊತೆಗೆ ಎಲ್ಲರಿಗೂ ಕೂಡ ಆ ಊರಿನ ಜನರಿಗೆ ಆಭಾ ಕಾರ್ಡ್, ಆರೋಗ್ಯ ಭಾಗ್ಯ ಕಾರ್ಡನ್ನು ಉಚಿತವಾಗಿ ನೀಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಮತ್ತು ಕಣ್ಣಿನ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ವೈದ್ಯರು ಸೂಚಿಸಿದವರಿಗೆ ಉಚಿತವಾಗಿ ಕನ್ನಡಕವನ್ನು ಕೊಡತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಒಟ್ಟಿನಲ್ಲಿ ಯಡಿಯೂರಪ್ಪನವರ ಜನ್ಮದಿನ ಒಂದು ಜನಪರವಾಗಿ ಆಗಬೇಕು, ಜನಸಾಮಾನ್ಯರಿಗೂ ಕೂಡ ಅದರಿಂದ ಏನಾದರೂ ಸ್ವಲ್ಪ ಪ್ರಯೋಜನ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಜನ ಮರೆಯಲಾಗದಂತಹ ಯೋಜನೆಗಳನ್ನು ನಮ್ಮ ಈ ಸರ್ಕಾರದ ನಾಡಿನ ಜನರಿಗೆ ಸರ್ಕಾರದ ಮೂಲಕ ಕೊಟ್ಟವರು ಮಾನ್ಯ BS ಯಡಿಯೂರಪ್ಪನವರು. ಎಲ್ಲ ಯೋಜನೆಗಳು ಕೂಡ ಬಹಳ ಮಹತ್ವದ ಯೋಜನೆಗಳನ್ನು ಅವರು ಕೊಟ್ಟಿದ್ದಾರೆ. ಈಗ ಅವರು ನಿಕಟಪುರ ಮುಖ್ಯಮಂತ್ರಿಗಳಾಗಿ ಇವತ್ತು ನಾವು ನೋಡಿದ್ದೀವಿ, ಪ್ರಧಾನಮಂತ್ರಿಗಳೇ ಬಂದು ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಿದಂಥ ಕಾರ್ಯಕ್ರಮ ಕೂಡ ನಾವು ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ನಾನೊಬ್ಬ ಅವರ ಅನುಯಾಯಿಯಾಗಿ, ಅವರ ಶಿಷ್ಯನಾಗಿ, ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರ ಒಂದು ಅಲ್ಲೆಸವನ್ನು ಮಾಡಬೇಕು ಎಂಬ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇನೆ. ಇವತ್ತು ನಮ್ಮ ಈ ಒಂದು ಬೆಲ್ಮದಲ್ಲಿ ಇರತಕ್ಕಂಥ ಸೇವಾಶ್ರಮ, ಈ ಸೇವಾಶ್ರಮ ಯಾವ ರೀತಿ ಅಂತ ಹೇಳಿದ್ರೆ GS ಶೆಟ್ಟಿಯವರು ಮತ್ತು ಅವರ ಮನೆಯವರು ಸೇರಿಸಿಕೊಂಡು ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಈ ಒಂದು ಆಶ್ರಮ ನಡೆಯುತ್ತಿರುವಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಸಂತಸ ತರತಕ್ಕಂಥ ವಿಚಾರ. ಇಲ್ಲೇನು ನೀವು ತಾಯಂದಿರಲ್ಲಿ ಇದ್ದೀರಿ, ನಿಮ್ಗೆಲ್ಲರಿಗೂ ಕೂಡ ಒಂದು ರೀತಿಯಾದ ಮನೆಯ ವಾತಾವರಣವನ್ನೇ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ. ಅದರ ಜೊತೆಗೆ ನೀವೆಲ್ಲರೂ ಕೂಡ, ನಿಮ್ಮೆಲ್ಲರ ಹಿರಿಯರಿದ್ದೀರಿ, ನೀವು ಬಹಳಷ್ಟು ನೋವುಗಳಿಂದ ಜೀವನವನ್ನು ಸಾಗಿಸಿದವರು ಇವತ್ತು ಒಂದು ಒಳ್ಳೆಯ ಒಂದು ಆಶ್ರಮಕ್ಕೆ ಬಂದು ಸೇರಿ ನಿಮ್ಮ ಜೀವನವನ್ನು ಸಾಗಿಸುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪರಿಗೆ ಬೇಕು ಮತ್ತು ನನಗೂ ಕೂಡ ನಿಮ್ಮ ಆಶೀರ್ವಾದ ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ. ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭ. ಮಾಜಿ ಮುಖ್ಯಮಂತ್ರಿಯವರಾದ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರದು 80ನೇ ವರ್ಷದ ಹುಟ್ಟುಹಬ್ಬ. ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಯಡಿಯೂರಪ್ಪ ಸರ್ ಹಾಗೂ ನಮ್ಮ ಇವರು ಯಾರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ದಂಪತಿ ಮಕ್ಕಳು ಮತ್ತು ಅವರ ಫ್ಯಾಮಿಲಿಯವರೆಲ್ಲರೂ ಬಂದಿದ್ದಾರೆ. ಅವರಿಗೂ ಅವರ ಇಡೀ ಕುಟುಂಬಕ್ಕೂ ದೇವರು ಆಯುಷ್ಯ ಆರೋಗ್ಯ ಕೊಡ್ಬೇಕಂತ ಪ್ರೇ ಮಾಡಿ. ಹಾರ್ದಿಕ ಶುಭಾಶಯಗಳು. ಯಡಿಯೂರಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಬರ್ಡೇ, ವಿಶ್ ಯು ಮೆನಿ ಮೆನಿ ರಿಟರ್ನ್ ಆಫ್ ದ ಡೇ. ಯಡಿಯೂರಪ್ಪನವರು 100 ವರ್ಷ ಕಾಲ ಬದುಕಲಿ. ಮತ್ತು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ಇಡೀ ಕುಟುಂಬದವರು ಎಲ್ಲ BJP ಕಾರ್ಯಕರ್ತರಿಗೂ ದೇವರು ಆಯುಷ್ಯ ಆರೋಗ್ಯ ಸಮೃದ್ಧಿ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ. ಅವರ ಪಕ್ಷ ಇನ್ನಷ್ಟು ಉದ್ದೀಪನಗೊಳ್ಳಲಿ. ಏನಾದರೂ ಇದ್ದದಿದ್ದರೆ ಅದರಲ್ಲೂ ಅವರಿಗೆ ಜಯಶೀಲರಾಗಿ ಒಳ್ಳೆ ರೀತಿಯಲ್ಲಿ ಇರುವ ಹಾಗೆ ಆಶೀರ್ವಾದವನ್ನು ಮಾಡಿ. ಜನ್ಮದಿನ ಆನಂದ ಸುದಿನ ಆಯುರಾರೋಗ್ಯ ಭಾಗ್ಯಗಳು ನಿನಗಾಗಿರಲಿ ಅಂದಿನ ನಲ್ಮೆಯ ಶುಭಾಶಯ, ಹಾರ್ದಿಕ ಶುಭಾಶಯ, ಶುಭಾಶಯ
ಜೀವನ ಜೇನಾ